ಮುಲ್ಪ ಬಡಾನಿಡಿಯವರು ದುಂಬು ಒಂಜಿ ಕೆಲವು ವರ್ಷ ಪಿರವಡು ಕಾಂಗ್ರೆಸ್ದ ಭದ್ರಕೋಟೆ ಆದಿತ್ತನು 1983 ಡಾಕ್ಟರ್ ವಿ ಎಸ್ ಆಚಾರ್ ಮುಲ್ಪ ಪ್ರಥಮ ಬಾರಿಗೆ ಮುಲ್ಪ ಬಿ ಜೆ ಪಿದ ಶಾಸಕರಾದ ವಿನ್ನರ್ ಆ ಟೈಮಡು ಮಸ್ತ್ ಕೆಲಸ ಮುಲ್ಪ ಅಭಿವೃದ್ಧಿದ ಕೆಲಸ ಆತಂಡು ಅವೆಡು ಬೊಕ್ಕ ಕೂಡ ಕಾಂಗ್ರೆಸ್ಸೇ ಬತ್ತೀನಿ 2004 ಬೊಕ್ಕ 2008 ರಘುವತ್ ಭಟ್ ML ಆಯ್ನ ಟೈಮಡು ಬಡನಿಡಿದ ಪೂರ ಸರ್ವಾಂಗೀಣ ಅಭಿವೃದ್ಧಿ ಆತನು ಬೊಕ್ಕ ಮುಲ್ಪ 2000 ಇಸ್ವಿ ಬಿಟ್ಟಲ ಮುಲ್ಪ ಪಂಚಾಯತ್ ಪ್ರತಿ ಸೀಟ್ಲ ಪಂಚಾಯತ್ ಕಾಂಗ್ರೆಸ್ಸಿಗೆ ಎತ್ತೀನಿ 2000 ಬೊಕ್ಕ ಮುಲ್ಪ ಬಿ ಜೆ ಪಿದ ಸೀಟ್ 2000 ಪ್ರಥಮ ಬಾರಿಗೆ ಮುಲ್ಪ 4 ಸೀಟ್ ಬಿ ಜೆ ಪಿದ ಬತ್ತೀನಿ ಅವೆರಡು ಬೊಕ್ಕ ಇತ್ತೆ ಪ್ರೆಸೆಂಟ್ ಒಂಜಿ ಸೀಟ್ ಕಾಂಗ್ರೆಸ್ ತಗೊಂಡಿಜ್ಜಿ 10 ಸೀಟ್ಲ ಎಂಗಲ್ನ ಬಿ ಜೆ ಪಿದೇ ಉಪ್ಪುನು ಆಂಡ ಒಂಜಿ ರಿಸರ್ವ್ ST ಅವು ಒಂಜೇ ಇಲ್ಲುಪ್ಪುನು ಅವು ಕಾಂಗ್ರೆಸ್ ತಗೊಂಡ ಕೈಟುಂಡು ಅಂಚೆ ಎಂಕಲಿಗೆ ಅಲ್ಪ ಆಪ್ಷನ್ ಇಜ್ಜಿ ಬ್ಯಾತೆ ಕ್ಯಾಂಡಿಡೇಟ್ ಪಾಡ್ ನಂಚಿನ ಒಂಜಿ ಇಲ್ಲು ಪೆರೋದು ಆ ಒಂಜಿ ಸೀಟ್ ರಿಸರ್ವ್ ಉಡವು ಬೊಕ್ಕ ಕಂಟೆಸ್ಟ್ ಆತಿನ 10 ಸೀಟ್ಲ ಎಂಕಲ್ನ ಬಿ ಜೆ ಪಿ ಅಂಚೆ ಅದು ಮುಲ್ಪ ಇಡೀ ಗ್ರಾಮಡು ಬಿ ಜೆ ಪಿಗೆ ಎಂಕಲಿಗೆ ಒಂಜಿ 80% ಪೋಲಾಯಿನ 80% ಓಟು ಮತದಾರರು ಎಂಕಲಿಗೆ ಸಪೋರ್ಟ್ ಉಳ್ಳೇರು ಅಂಚೆ ಅದು ಎಂಕಲಿಗೆ ಮುಲ್ಪ ಲೀಡ್ ಕೊರ್ಪ ಅನ್ಪಿನ ರಘುವತ್ ಭಟ್ರಿಗೆ ಲೀಡ್ ಕೊರ್ಪ ಅನ್ಪಿನ ಭರವಸೆ ಎಂಕಲಿಗೆ ಉಂಡು ಮೇಯ್ನ್ ಎಂಕಲಿಗೆ ಮುಲ್ಪ ಕರೆಂಟ್ ವೋಲ್ಟೇಜ್ ಸಮಸ್ಯೆ ಉಂಡು ಬೊಕ್ಕ ಇಂಡಸ್ಟ್ರಿ ಪೂರ ಇತ್ತಿನಲ್ಪ ಕೆಲವು ಅವು ಟ್ರಾನ್ಸ್ಫಾರ್ಮರ್ ಒಂಜಿ ಕೊಡ್ತಾರೆ ಅವು ಟ್ರಾನ್ಸ್ಫಾರ್ಮರ್ ನಂಗೆ ಹೌಸಿಂಗ್ ಸೈಟ್ ಇತ್ತಿನಲ್ಪ ಲೋಡಿ ಅವಚ್ ಮೇಯ್ನ್ ನಂಗೆ ಅವು ಬೋಡು ಬೊಕ್ಕ ನೀರಿದ ವ್ಯವಸ್ಥೆ ಎಲ್ಲ ಬೋಡು ಬೊಕ್ಕ ಚರಂಡಿದ ವ್ಯವಸ್ಥೆ ಇಜ್ಜಿ ಸರಿಟ್ ಭಟ್ರಪ್ಪನಗ ರಘುವತ್ ಭಟ್ರಪ್ಪನಗ ಅಂತೆ ಕೆಲಸ ಪೂರ ಮಲ್ದೇರಿ ಇತ್ತೆ ಪ್ರಮೋದ್ ರಾಜ್ಯರು ಆರು ಕೆಲಸ ಮಲ್ದೆ ಬಂದ್ಪೇರು ಮಲ್ದಿನ ಪಂಡಾಗಲ್ಲ ಇಂಚಿನ ಉಲಾಯ್ದ ರೋಡ್ ಕಣ್ಣಿಗೆ ತೋಜಿನಂಚಿನ ಊಲ ರೋಡ್ ಮಲ್ದಿಜಿರ ಮತ್ತು ಭಟ್ರು ಎಕ್ಕಡೆ ಒಂಜಿ ದಿಕ್ಕಡು ಸ್ಟೇಟ್ಮೆಂಟ್ ಕೊರಿಯರು ಚತುಷ್ಪಥ ರೋಡ್ ಪೂರ ಅಂಚಿನ ಪೂರ ಬೇಲೆ ಪ್ರಮೋದ್ ಮಂತರಾಜ್ ಎರಡು ಆತಿಚ್ ಬೊಕ್ಕ ಜನಕ್ಲೆಗೆ ಒಂಜಿ ಸ್ಪಂದನ ಕೊರ್ಪಿನಂಚಿನ ಒಂಜಿ ಸಾಮಾನ್ಯ ಕಾರ್ಯಕರ್ತೆ ಅಥವಾ ಒಂದು ಸಾಮಾನ್ಯ ಮನುಷ್ಯ ಬೋದು ಅರಡ ಒಂಜಿ ಪಾತ್ರೆನ ಲಕ್ಕತ್ತಿನ ವ್ಯವಸ್ಥೆ ಅರಡ ಅವೇ ನಮ್ಮ ರಘುವತ್ ಭಟ್ ವಾ ಪುರ್ತು ಎಂಕ್ಲು ಪುಲ್ಲರ ಕಾಂಡ 7 ಗಂಟೆಗೆ ಬೋದು ಅರ್ನ ಇಲ್ಲ ಪೋದಿಲ್ಲ ಎಂಕ್ಲು ಬೇಲೆ ಮಲ್ತೊಂದು ಬೈದಿನ ಎಂಕ್ಲಿಗೆ ಅನುಭವ ಉಂಟು ಅಂಚ ನನೊಗ್ಲ ಆರು ರಘುವತ್ ಭಟ್ರು ವಿನ್ನಾದ್ ಬತ್ತೆರಡ ಎಂಕ್ಲು ಜನಕ್ಕಲ್ನ ಮುಲ್ತ ಬಡ ನಡಿರು ಜನಕ್ಕಲ್ನ ಅಂಚನೆ ನಮ್ಮ ತೆಂಕ ನಡಿರೋದಾಗಲ್ಲ ಉಳ್ಳೇರು ಕೆಲವು ನಿಟ್ಟು ರಡ್ಡು ಗ್ರಾಮದಾಗಲ್ಲ ಆರಡ ವಾ ಪುರ್ತುಗ್ಲು ಎಂಕ್ಲು ಬೇಲೆ ಮಲ್ತೊಂದು ಬರ್ಪ ಅನ್ಪಿನ ಧೈರ್ಯ ಎಂಕಲಿಗೆ ಉಂಟು. ಮಾಧ್ಯಮದ ಸ್ನೇಹಿತರನ್ನ ಮತ್ತೊಮ್ಮೆ ಸ್ವಾಗತಿಸ್ತಾ ಇವತ್ತು ಉಡುಪಿಯ ಒಂದು ವಿಧಾನಸಭಾ ಕ್ಷೇತ್ರದ್ದು ಒಂದು ಪ್ರಣಾಳಿಕೆ ನಾವು ಬಂದ ಮೇಲೆ ಏನನ್ನು ಮಾಡ್ತೇವೆ ಅಂತೇಳುವಂಥದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾದಂಥ ಒಂದು ಪ್ರಣಾಳಿಕೆಯನ್ನು ನಾವು ಮಾಡಿದ್ದೇವೆ. 2-3 ವಿಷಯಗಳು. ಒಂದು ನಾವು ಪ್ರಣಾಳಿಕೆ ಅಂತ ಹೇಳಿದರೆ ಮುಂದೆ ನಮ್ಮ ಸರ್ಕಾರ ಬಂದ ಮೇಲೆ ನಮ್ಮ ಶಾಸಕರು ಆಯ್ಕೆ ಆದಮೇಲೆ ಯಾವುದೆಲ್ಲ ಮಾಡಲಿಕ್ಕೆ ಸಾಧ್ಯತೆ ಉಂಟು ಅದನ್ನು ಮಾತ್ರ ಭರವಸೆಯನ್ನು ಕೊಟ್ಟಿದ್ದೇವೆ. ಮುಂದಿನ ಚುನಾವಣೆಗೆ ಈಗ ಪ್ರಮೋದ್ ಮಂತರಾಜ್ ಎದುರಿಸಿದ ಹಾಗೆ ಆಗುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಲಿಲ್ಲ. ವಿಶೇಷವಾಗಿ ಮೀನುಗಾರರ ಡೀಸೆಲ್ ಸಬ್ಸಿಡಿಯ ಬಗ್ಗೆ ಈಗಾಗಲೇ ಅಕೌಂಟಿಗೆ ಹಾಕುವಂಥ ಸಿಸ್ಟಮನ್ನು ಪ್ರಾರಂಭ ಮಾಡಿದ್ದಾರೆ. ಹಿಂದೆ ನಮ್ಮ ಕಾಲದಲ್ಲಿ ತೆರಿಗೆ ವಿನಾಯಿತಿ, ಅದು ಸಬ್ಸಿಡಿ ಕೊಡುವುದಲ್ಲ, ತೆರಿಗೆ ವಿನಾಯಿತಿ ಆಗೋದ್ರಿಂದ ತೆರಿಗೆ ಕಡಿತಗೊಳಿಸಿ ವಿತರಣಾ ಪಾಯಿಂಟಲ್ಲೇ ಡೀಸೆಲ್ ಬಂಕ್ನಲ್ಲೇ ಹಿಂದೆ ಹೇಗೆ ಸಿಸ್ಟಮ್ ಇತ್ತು ಅದನ್ನು ಮಾಡಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನವನ್ನು ನಾವು ನಮ್ಮ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಮಾಡ್ತೇವೆ ಅಂತ ಹೇಳುವಂಥದ್ದನ್ನು ಹೇಳಿದ್ದೇವೆ. ಇನ್ನು ವಾರಾಹಿಯ ಯೋಜನೆಯನ್ನು ಈಗ ಪ್ರಸ್ತುತ ಟೆಂಡರ್ ಕರೆದ ಹಾಗೆ ಮಾಡಿದರೆ 100ಕ್ಕೆ 100 ಯಾರೇ ನೀವು ಟೆಕ್ನಿಕಲ್ ಹತ್ರ ಕೇಳ್ಬೋದು 100ಕ್ಕೆ 100 ಇದನ್ನು ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಈಗಿರುವಂಥ DPR ಮಾಡಿದರೆ. ಅದಕ್ಕೆ ನಮ್ಮ ಹತ್ರ ಇರುವಂತಹದ್ದು ಒಂದು ಕಾರಿಡಾರನ್ನು, ಒಂದು 10 ಫೀಟ್ನ ಕಾರಿಡಾರನ್ನು ಭೂಸ್ವಾಧೀನ ಮಾಡಿಕೊಂಡು ಅಲ್ಲಿ ಪೈಪನ್ನು ಅಳವಡಿಸಿ ನೀರನ್ನು ತರುವಂಥ ಯೋಜನೆಯನ್ನು ಮಾಡ್ತೇವೆ ಅಂತ ಹೇಳುವಂಥದ್ದನ್ನು ಭರವಸೆಯನ್ನು ನಾವು ಅಂದರೆ ಕಾರ್ಯರೂಪಕ್ಕೆ ಬರುವಂಥ ಯೋಜನೆಯನ್ನು ಮಾಡ್ತೇವೆ ಅಂತ ಹೇಳುವಂಥದ್ದನ್ನು ಹೇಳಿದ್ದೀವಿ. ಇನ್ನು ಅಲ್ಲಿಯ ಪಂಚಾಯತ್ನವರ ಎಲ್ಲ ಆಕ್ಷೇಪಗಳಿದೆ. ಅದಕ್ಕೆ ಅದಾಗಬೇಕು ಅಂತಾದರೆ, ಸರಿಯಾಗಬೇಕು ಅಂತಾದರೆ ಟ್ರೀಟ್ಮೆಂಟ್ ಪ್ಲ್ಯಾಂಟನ್ನು ವಾರಾಹಿಯಲ್ಲೇ ಮಾಡಿ ಬರುವ ದಾರಿಯಲ್ಲಿ ಎಲ್ಲ
ಪಂಚಾಯತ್ನವರಿಗೆ ನೀರನ್ನು ವಿತರಿಸಿ ಬಂದರೆ ಅವರು ಸ್ವಾಗತ ಮಾಡ್ತಾರೆ. ಆ ರೀತಿ ಈ ವರಾಹಿಯ ನೀರಿನ ಯೋಜನೆಯನ್ನು ನಾವು ವೈಜ್ಞಾನಿಕ ರೀತಿಯಲ್ಲಿ, ಯಾಕಂದರೆ ನಮ್ಗೆ ಈಗಾಗಲೇ ಸ್ವರ್ಣ 2ನೇ ಹಂತದ ಒಂದು ಕಾಮಗಾರಿಯನ್ನು ಪೂರ್ಣಗೊಳಿಸಿದಂಥ ಅನುಭವ BJPಗೆ ಇರುವುದರಿಂದ ಅದನ್ನು ನಾವು ಮಾಡ್ತೇವೆ. ಇನ್ನು ಹಲವಾರು ದ್ವಿಪಥ ರಸ್ತೆಗಳು ಮಾಡಲಿಕ್ಕಿದೆ, ಚತುಷ್ಪಥ ರಸ್ತೆಗಳನ್ನು ಮಾಡಲಿಕ್ಕಿದೆ. ನಮ್ಮ ಕಾಲದಲ್ಲಿ ಉಡುಪಿಯ ಎಲ್ಲ ರಸ್ತೆಗಳು, ಹೆಚ್ಚಿನ ರಸ್ತೆಗಳು ಚತುಷ್ಪಥ ಆದದ್ದು ನಮ್ಮದು. ನಮ್ಮ ಕಾಲದಲ್ಲಿ, ಪ್ರಮೋದ್ ಮಧ್ವರಾಜರ ಕಾಲದಲ್ಲಿ ಇಡೀ ಇತಿಹಾಸದಲ್ಲಿ 5 ವರ್ಷದಲ್ಲಿ ಒಂದು ಮಣಿಪಾಲದಿಂದ ಪರಂಪಳ್ಳಿಗೆ ಹೋಗುವಂಥ ಒಂದು ರಸ್ತೆ ಬಿಟ್ಟರೆ ಅದು 1 ಕಿಲೋಮೀಟ್ರ್, ಅದು ಸಂಪೂರ್ಣ ಮಾಡಲಿಲ್ಲ. ಬೇರೆ ಯಾವ ಒಂದು ರಸ್ತೆಯನ್ನು ಚತುಷ್ಪಥ ಮಾಡಲಿಕ್ಕಾಗಲಿಲ್ಲ. ನಾವು ಉಡುಪಿಯ ಇನ್ನೂ ಹಲವಾರು ಚತುಷ್ಪಥ ರಸ್ತೆಗಳನ್ನು ನಮ್ಮ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಮಾಡ್ತೇವೆ. ಕೆಲವು ಕಡೆ ಭೂಸ್ವಾಧೀನದ ಅವಶ್ಯಕತೆ ಇದೆ, ಅದನ್ನು ಮಾಡುತ್ತಿದ್ದೇವೆ. ವಿಶೇಷ ಆದ್ಯತೆ ನಮ್ಮದು ಮಲ್ಪೆ ಆದಿರುಪಿ ಮಣಿಪಾಲ ಪರ್ಕಳ, ಇದನ್ನು 90 ಫೀಟ್ ಅಗಲ ಮಾಡಲಿಕ್ಕೆ ಈಗಾಗಲೇ DPR ಆಗಿದೆ. ನ್ಯಾಷನಲ್ ಹೈವೇಯಿಂದ ಅದಕ್ಕೆ ಬಜೆಟ್ ಮಂಜೂರಾಗಿದೆ. ಆದರೆ ಒಬ್ಬ ಜನಪ್ರತಿನಿಧಿ ಶಾಸಕನಾದವನು ಅದರ ಬೆನ್ನು ಹಿಂದೆ ಹೋಗಿ, ಯಾಕಂದರೆ ಒಂದು ಯಶ್ಪಾಲ್ ಸೋಳ್, ಪ್ರವೀಣ್ ಶೆಟ್ಟಿ, ಒಂದು ಭೂಸ್ವಾಧೀನ ಪ್ರಕ್ರಿಯೆ ಆಗಬೇಕು ಅಂತಾರೆ ಕನಿಷ್ಠ 4 ರಿಂದ 5 ಬಾರಿ ರಾಜ್ಯ ಸರ್ಕಾರಕ್ಕೆ ಹೋಗಿ ಬರಬೇಕಂದ್ರೆ, ಹಾಗೆ ಯಾರಾದರೂ ಒಬ್ಬ ಜನಪ್ರತಿನಿಧಿ ಅದನ್ನು ಬೆನ್ನು ಹಿಡಿಯುವಂಥವ್ರು ಬೇಕಾಗ್ತದೆ. ಕೇಂದ್ರ ಸರ್ಕಾರದ ಹಣ ಮಂಜೂರಾಗಿ ಈಗ ನೋಡಿ 3-1 ನೋಟಿಫಿಕೇಶನ್ ಆಗಿ ಮೇ 31 ಇವತ್ತವರೆಗೆ 4-1 ನೋಟಿಫಿಕೇಶನ್ ರಾಜ್ಯ ಸರ್ಕಾರದಿಂದ ಮಾಡ್ಲಿಕ್ಕೆ ಆಗಲಿಲ್ಲ. ನಮ್ಮ ಪರ್ಕಳ ರಸ್ತೆ ಇದ್ದಿರ್ಬೋದು, ಅದಿರ್ಬೋದು. ನಾವು ಬಂದರೆ 6 ತಿಂಗಳೊಳಗೆ ಆ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಸಂಪೂರ್ಣ ಮಾಡುವಂಥ ಭರವಸೆಯನ್ನು ಜನರಿಗೆ ನಾವು ನೀಡಿದ್ದೇವೆ. ಇನ್ನು ವಿಶೇಷವಾಗಿ ಕಿಂಡಿ ಅಣೆಕಟ್ಟುಗಳು ಹಲವಾರು ಇದರಲ್ಲಿ, ಕಿಂಡಿ ಅಣೆಕಟ್ಟಿನ ಬಗ್ಗೆ ವಿಶೇಷವಾಗಿ ಸೀತಾ ನದಿಗೆ ನಮ್ಮ ಜೋಮ್ಲೂರಿಂದ ನಮ್ಮ 4-5 ಕಿಂಡಿ ಅಣೆಕಟ್ಟುಗಳನ್ನು, ದೊಡ್ಡ ಕಿಂಡಿ ಅಣೆಕಟ್ಟುಗಳನ್ನು ಮಾಡಿ ಆ ಭಾಗದಲ್ಲಿ ಕುಡಿಯುವ ನೀರಿನ ಬಗ್ಗೆ, ಅದು ನೀರಿನ ಒಂದು ಆಶ್ರಯವನ್ನು ಹೆಚ್ಚಿಸಲಿಕ್ಕೆ, ಮತ್ತು ವಿಶೇಷವಾಗಿ ಕಿಂಡಿ ಅಣೆಕಟ್ಟುಗಳು ನಮ್ಮ ಕಾಲದಲ್ಲಿ ಬಹಳಷ್ಟು ಆಗಿದೆ, ಅದನ್ನು ವಿಶೇಷವಾಗಿ ಮಾಡಲಿಕ್ಕೆ ಪ್ರಯತ್ನಿಸ್ತೇವೆ. ಕೆರೆಗಳ ಹೂಳೆತ್ತುವುದರ ಬಗ್ಗೆ ನಮ್ಮ ಕಾಲದಲ್ಲಿ ಸಾಕಷ್ಟು ಕೆರೆಗಳ ಹೂಳೆತ್ತುವುದು ಉಡುಪಿದು ಆಗಿದೆ, ಅದನ್ನು ನಾವು ವಿಶೇಷ ಆದ್ಯತೆಯಲ್ಲಿ ಮಾಡ್ತೇವೆ. ನಗರಸಭೆಯಲ್ಲಿ ಇವತ್ತು ಅತ್ಯಂತ ದುರಾಡಳಿತ ಇದೆ, ಭ್ರಷ್ಟಾಚಾರದ ತುಂಡು ತೊಳಗ್ತಾ ಇದೆ. ಪ್ರಮೋದ್ ಮಧ್ವರಾಜರು ನಾನು ಲಂಚ ತಗೊಳ್ಳೋದಿಲ್ಲ ಅಂತ ಭಾಷಣ ಮಾಡಿದ್ರು, ನಗರಸಭೆಗೆ ಹೋದರೆ ಆ ಟೇಬಲ್ಗಳು, ಕುರ್ಚಿಗಳು ಭ್ರಷ್ಟಾಚಾರದಿಂದ ತುಂಬಿ ತುಳುಕಿದೆ. ಅದಕ್ಕೊಂದು ಹತೋಟಿ ತರುವಂಥ ದೃಷ್ಟಿಯಿಂದ ವಾರದಲ್ಲಿ 1 ದಿವಸ ನಾವು ಶಾಸಕನಾದ ಮೇಲೆ ಅಲ್ಲಿ ಕೂತ್ಕೊಂಡು, ಹಿಂದೆ ನಾನು ಮಾಡ್ತಿದ್ದೆ, ವಾರದಲ್ಲಿ 1 ದಿವಸ ನಗರಸಭೆಯಲ್ಲೇ ಕೂತ್ಕೊಂಡು ನಗರಸಭೆಯ ಅಭಿವೃದ್ಧಿ ಮತ್ತು ಅಲ್ಲಿಯ ಸಮಸ್ಯೆಗಳನ್ನು ಅರಿಯುವಂಥ ಕೆಲಸ ಹಿಂದೆ ಮಾಡ್ತಾ ಇದ್ದೆ, ಅದನ್ನು ಮುಂದೆ ಮಾಡ್ತೇವೆ ಅಂತ ಹೇಳುವಂಥದ್ದು. ಎರಡನೇದು ಡಾಕ್ಟರ್ VS ಆಚಾರ್ಯ ಕನಸು ಗ್ರೇಟರ್ ಉಡುಪಿಯನ್ನು ಅನುಷ್ಠಾನ ಮಾಡಲಿಕ್ಕೆ ನಮ್ಮ ವಿಶೇಷವಾದಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ಅದರಿಂದ ಈ ಸಮಗ್ರವಾದ ಅಭಿವೃದ್ಧಿ ಆಗಲಿಕ್ಕಿದೆ. ಎರಡನೇದು ನಮ್ಮ ಇವತ್ತು ಕರ್ವಾಲ್ನಲ್ಲಿ ನಮ್ಮ ವೈಜ್ಞಾನಿಕ ಸಂಸ್ಕರಣಾ ಘಟಕ ಇದೆ. ಅದು ನಾವಿರುವಾಗ ವೈಜ್ಞಾನಿಕ ಸಂಸ್ಕರಣಾ ಘಟಕವಾಗಿತ್ತು. ಈಗ ನೀವು ಹೋಗಿ ನೋಡಿದರೆ ಅದು ಬೀಡಿನಗುಡ್ಡೆಯ ಡಂಪಿಂಗ್ ಯಾರ್ಡ್ಗಿಂತ ಕಡಿಮೆ ಆಗಿದೆ, ವಾಪಸ್ ಡಂಪಿಂಗ್ ಯಾರ್ಡ್ ಆಗಿದೆ. ಅಲ್ಲಿ ಯಾವುದೇ ವೈಜ್ಞಾನಿಕ ರೀತಿಯಲ್ಲಿ ಸಂಸ್ಕರಣೆ ಆಗ್ತಾ ಇಲ್ಲ. ಅಲ್ಲಿ ನಾವು ಹಿಂದೆ ಒಂದು ಯೋಚನೆಯನ್ನು ಮಾಡಿದ್ದು, ವಿದ್ಯುತ್ತನ್ನು ತಯಾರು ಮಾಡುವಂಥ ಘಟಕವನ್ನು ಮಾಡಬೇಕು ಅಂತ ಮಾತುಕತೆಗಳೆಲ್ಲ ಆಗಿತ್ತು. ನಮ್ಮ ಎಲ್ಲ ನಗರಸಭೆ ಸದಸ್ಯರು ಅಂತ ಒಂದು ಘಟಕ ಇರುವಂಥ ಮುಂಬೈಗೆ ಹೋಗಿ ನೋಡಿ ಬಂದಿತ್ತು. ಅದಕ್ಕೆ ಕಸ ಕಡಿಮೆ ಆಗುವಂಥದ್ದು ಅಂತ ಹೇಳಿದಿತ್ತು. ಅದಕ್ಕೆ ಉಡುಪಿಯ ಸುತ್ತಮುತ್ತಲ ಪಂಚಾಯತ್ನಿಂದಲೂ ಕಸಗಳನ್ನು ಕಲೆಕ್ಟ್ ಮಾಡಿ ದಿವಸಕ್ಕೆ ಸುಮಾರು 65 ಟನ್ನಷ್ಟು ಅವರಿಗೆ ಬೇಕಾಗ್ತದೆ ಅಂತ ಹೇಳುವಂಥದ್ದಿತ್ತು. ಅದು ಕಡಿಮೆ ಆಗ್ತಾ ಇರೋದ್ರಿಂದ ಅದನ್ನು ಸುತ್ತಮುತ್ತಲ ಪಂಚಾಯತ್ನ ಕಸಗಳನ್ನು ಕಲೆಕ್ಟ್ ಮಾಡಿ ಅಲ್ಲಿ ಒಂದು ವಿದ್ಯುತ್ ಉತ್ಪಾದನಾ ಘಟಕವನ್ನು ಮಾಡಬೇಕು ಅಂತ ಹೇಳುವಂಥದ್ದು ನಮ್ಮ ಯೋಜನೆ ಇದೆ ಮುಂದಲ್ಲಿ. ಈ ಒಣ ಮೀನುಗಾರರಿಗೆ ಈಗ ಅಲ್ಲಿ ಬಸ್ ಸ್ಟ್ಯಾಂಡ್ ಮಾಡೋದು ಅಂತ ಅವರನ್ನು ಎಬ್ಬಿಸುವಂಥ ನೋಟಿಸನ್ನು ಕೊಟ್ಟಿದ್ದಾರೆ, ಮಲ್ಪೆಯ ಬಸ್ ಸ್ಟ್ಯಾಂಡ್ ಮಾಡೋದು ಅಂತ. ನಮ್ಮ ಭರವಸೆ, ನಾನು ಶಾಸಕರಾದರೆ ಅದನ್ನು ಆ ಯೋಜನೆಯನ್ನು ಕೈಬಿಟ್ಟು ಬಸ್ ಸ್ಟ್ಯಾಂಡನ್ನು ನಮ್ಮ ಬೀಚ್ನ ಹತ್ತಿರದಲ್ಲಿ, ಮಲ್ಪೆ ಬೀಚ್ ಹತ್ತಿರವೇ ಒಂದು ಒಳ್ಳೆಯ ಬಸ್ ಸ್ಟ್ಯಾಂಡ್, ಸುಸಜ್ಜಿತವಾದಂಥ ಬಸ್ ಸ್ಟ್ಯಾಂಡನ್ನು ಮಾಡಿ ಇಲ್ಲಿ, ಯಾಕಂದರೆ ಬಂದರಿಗೆ ತಾಗಿಕೊಂಡಿರುವಂಥ ಪ್ರದೇಶ ಆದ್ದರಿಂದ ಒಣ ಮೀನುಗಾರಿಕೆಯೂ ಒಂದು ಒಳ್ಳೆಯ ಉದ್ಯಮ ಮಹಿಳೆಯರಿಗೆ. ಸೊ ಆ ಮಹಿಳೆಯರಿಗೆ ಒಣ ಮೀನು ಉದ್ಯಮವನ್ನು ಅವರ ಲೀಸನ್ನು ರಿನ್ಯೂ ಮಾಡಿ, ಈಗ ಲೀಸನ್ನು ಪೆಂಡಿಂಗ್ ಇಟ್ಟಿದ್ದಾರೆ, ಅವರನ್ನು ಎಬ್ಬಿಸ್ಲಿಕ್ಕೆ ಒತ್ತಡ ಮಾಡ್ತಾ ಇದ್ದಾರೆ. ಆ ಒಣ ಮೀನುಗಾರರಿಗೆ ಮತ್ತೆ ಲೀಸನ್ನು ರಿನ್ಯೂ ಮಾಡಿ ಅಲ್ಲಿ ಬಸ್ ಸ್ಟ್ಯಾಂಡ್ ಹಾಕುವಂಥ ಯೋಜನೆಯನ್ನು ರದ್ದುಪಡಿಸಿ
ಬೀಚಿನ ಹತ್ತಿರದಲ್ಲಿ ಸುಸಜ್ಜಿತವಾದಂಥ ಬಸ್ ಸ್ಟ್ಯಾಂಡನ್ನು ನಿರ್ಮಾಣ ಮಾಡುವಂಥ ಯೋಜನೆಯನ್ನು ನಾವು ಬಂದರೆ ಮಾಡ್ತೇವೆ ಅಂತ ಹೇಳುವಂಥ